ಇಷ್ಟಪಡೋಂಥವ್ರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಸಾಕಷ್ಟು ಜನ ಶೇರ್ ಮಾಡಿ ಸಾಕಷ್ಟು ಜನ ಶೇರ್ ಮಾಡಿ ತುಂಬ ಒಳ್ಳೆಯದಾಗಲಿ, ಖುಷಿ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನೋಡಬೇಕು ಅನ್ನೋ ಆಸೆ ಇರೋಂಥವ್ರು ದಯವಿಟ್ಟು ತುಂಬ ಜನಕ್ಕೆ ಖುಷಿ ಕೊಡೋಣ. ತುಂಬ ಜನಕ್ಕೆ ಖುಷಿ ಕೊಡೋಂಥವ್ರಿಗೆ ಇವತ್ತು ನಮ್ಮ ಮನೆಯಲ್ಲಿ ಒಬ್ಬರು ಅತಿಥಿ ಇದ್ದಾರೆ. ಅತಿಥಿನ ನಿಮಗೆ ಪರಿಚಯ ಮಾಡಿಸ್ತೀನಿ. ಅದು ಯಾರೂ ಅಲ್ಲ, ಅವ್ರನ್ನೇ ಮಾತಾಡ್ಸೋಣ ಬರ್ರಿ. ಖಂಡಿತ ಕೂಡ ಅವ್ರನ್ನ ಸನ್ಮಾನ ಮಾಡೋಣ. ಫಸ್ಟು ಇಲ್ಲಿ ಬಾ, ಕುತ್ಕೋ ಬಾ, ಸನ್ಮಾನ ಮಾಡ್ತೀವಿ. ಹಾಗಾಗಿ ಇದಂಗೆ ಲೈವ್ ಮಾಡಿ ಸರ್. ನೀವು ಕುತ್ಕೋ ಮಗನ, ಕುತ್ಕೋ ಬರ್ರಿ. ಬರ್ರಿ, ಇಲ್ಲಿ ಬರ್ರಿ. ಹರ್ಷ ಬರ್ರಿ. ಇರು ಮಗನ. ಅವರು ಒಂದೆರಡು ಮಾತಾಡಲಿ. ನಾನು ಸನ್ಮಾನ ಮಾಡ್ತೀನಿ, ಆಮೇಲೆ ಮಾತಾಡೋಣ. ಇರು ಮಗ. ಹಾಡು ಬರ್ದಿರೋದು ಹಾಡು ಹೇಳ್ಬೇಕಂತ ನಾನು ಮಗಳೇ ಹೇಳ್ತಾವಡೆ. ನೀನಂತ ಹೇಳ್ತೇವೆ ಕೊಡು ಮಗಳ. ನಿಮ್ಮ ಬಾಯಲ್ಲಿ ಒಂದೆರಡು ಲೈನ್ ನೀವು ಹಾಡು ಹೇಳ್ಬಿಡು. ನಮ್ಮ ಮಗಳು ಆಸೆ ಪಟ್ಟು ಈ ಚರಿತ್ರೆ ಬಾಯ್ ಬಾಯ್ ಬಾ ಅದಿಲ್ ಬಾ ಇಲ್ವಾ ಮತ್ತೆ ಹೆಂಗ್ ಹೇಳೋದು ನಾನು ಬಾಯಿಗೆ ಆಟ ಆಡ್ತೀನಿ. ಬಾಯಿ ಬಾಯ್ ಬಾ ಬಾಯಿಲಿ ನಾನು ವಾಯ್ದು ಹೋಗಿದೆ ಆದ್ರೆ ಆಡ್ತೀನಿ ಆಯ್ತಾ. ಅದು ಡೋರ್ ಸೊ ನನಗೆ ಬಿಗ್ ಬಾಸ್ ಆದ್ಮೇಲೆ ಎಲ್ಲೂ ಲೈವ್ಗೆಲ್ಲ ಹೋಗಿದ್ದೀನಿ, ಟಿವಿಗೆಲ್ಲ. ಬಟ್ ಸನ್ಮಾನ ಅಂತ ನಾನು ಎಲ್ಲೂ ತಗೊಂಡಿಲ್ಲ. ನನ್ನ ಫಸ್ಟ್ ಸನ್ಮಾನ ನನ್ನ ಅಪ್ಪಾಜಿ ಕೊಡ್ತಾ ಇದ್ದಾರೆ. ಅದು ಇಷ್ಟು ದೊಡ್ಡ ಮಾನೆ. ಮೈ ಗಾಡ್, ಥ್ಯಾಂಕ್ ಯು. ಆ್ಯಂಡ್ ನಾನು ಕೂತೆ ಮಾತಾಡಬೇಕು ಅಂತ ಹೇಳಿದಾಗ ಕೂತು ಮಾತಾಡ್ತಿದ್ದೀನಿ. ಆ್ಯಂಡ್ ನಾನು ಮನೇಲಿ ಬರ್ದಿರೋ ಒಂದು ಇಷ್ಟಪಟ್ಟು ನಾನು ಬರ್ದಿರೋದಲ್ಲ, ಅವ್ರು ಏನು ಹೇಳಿದ್ರು ಅದು ನನಗೆ ಮನ್ಸಿಗೆ ಬಂದು ಲೈನ್ ಆಗಿರೋದು. ಅವ್ರ ಮಗಳ ಬಗ್ಗೆ ಅವ್ರು ಹೇಳಿರೋದು ಅದನ್ನ ಮಗಳ ಮುಂದೆ ಆಡ್ತೀನಿ. ಫಸ್ಟ್ ಟೈಮ್ ನನ್ನ ವಾಯ್ಸ್ ಟ್ರ್ಯಾಕ್ ಇದೆ, ಬೇಜಾರು ಮಾಡ್ಕೊಳ್ಳಿ. ಆ ಬ್ರಹ್ಮ ಬರೆದ ಬರಹ ನೀನು, ನಿನಗಿಂತ ಮಿಗಿಲಾದವರವಿಂದೇನು, ನಾ ಹೊತ್ತಾರಕ್ಕೆ ಅಷ್ಟಿಷ್ಟೇನು, ನಿನಗಾಗಿ ಎದುರಿಸುವೆ ಯಾವ ಕಷ್ಟನು, ಸಾಧನೆಯ ಹಾದಿಯಲ್ಲಿ ನೀ ಸಾಗು ಮುಂದೆ, ನೆರಳಾಗಿ ನಿಂತಿರುವೆ ನಾ ನಿನ್ನ ಹಿಂದೆ, ಮರುಭೂಮಿ ಬದುಕಲ್ಲಿ ಮಳೆಯಾಗಿ ಬಂದೆ, ಪರಮ ಖುಷಿ ನಾನು ನಾ ನಿನ್ನ ತಂದೆ, ಆಲಿಯ ಆಬೀದ ಬಿಡ್ತಾರ. ಓಕೆ, ನೀವಿದ್ರೆ ನೀವೇ ಓಕೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕಲರ್ಸ್ ಪೇಜ್ ಅಲ್ಲಿ ಲೈವ್ ಹೋಗಿದ್ ಬಿಟ್ರೆ ಬೇರೆಲ್ಲೂ ನಾನು ಲೈವ್ ಹೋಗಿಲ್ಲ. ನನ್ನ ಮೊದಲ ಫೇಸ್ಬುಕ್ ಲೈವ್ ಅದು ಆರ್ಯವರ್ಧನ್ ಗುರೂಜಿ ಅವರ ಅಪ್ಪಾಜಿ ಅವರ ಫೇಸ್ಬುಕ್ ಅಲ್ಲಿ ಹೋಗ್ತಾ ಇರೋವಂಥದ್ದು. ನನ್ನ ಪಾಪ ಅವರು ನನಗೋಸ್ಕರ ಕಾಯ್ತಾ ಇದ್ರಂತೆ ಲೈವ್ ಹೋಗ್ಬೇಕು ಅಂತ. ನನ್ನ ಮನೆಯಲ್ಲಿ ಗೆದ್ದು ಹೊರಗೆ ಬಂದರೆ ನನಗೆ ಸಿಕ್ಕಂತಹ ಮೊದಲ ಸನ್ಮಾನ ಇದು. ತುಂಬಾ ಸ್ಪೆಷಲ್ ನೋಡಿ. ನನಗೆ ಕತ್ತೆ ಎತ್ತಕ್ಕಾಗ್ತಿಲ್ಲ, ಅಷ್ಟು ಹೆವಿ ಮಾರೆಲ್ಲ ತಗೊಂಡ್ಬಂದಿದ್ದಾರೆ. ಪೇಟ ನೋಡಿ, ಕರ್ನಾಟಕದ ರೆಪ್ರೆಸೆಂಟ್ ಮಾಡುವಂತಹ ಪೇಟ ಹಾಕಿದ್ದಾರೆ. ಬಂದಾಗಲೇ ಹೇಳಿದ್ರು, ನೀನು ಆದಷ್ಟು ಬೇಗ ಒಬ್ಬ ದೊಡ್ಡ ಸಿನಿಮಾ ಮಾಡುವಂತಹ ನಟ ಆಗ್ತೀರಾ ಅಂತ. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಹೇಳಿರುವಂಥದ್ದು ಆಲ್ಮೋಸ್ಟ್ 99% ಆಗಿದೆ ನನ್ನ ವಿಷಯದಲ್ಲಿ. ಅಂಡ್ ಇದು ಆಗುತ್ತೆ ಅಂತ ಅನ್ಸ್ಕೊಂಡಿದ್ದೀನಿ. ಅಂಡ್ ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಬಿಗ್ ಬಾಸ್ ಮನೆಯಲ್ಲಿ ನನಗೆ ಜೆನ್ಯೂನ್ ಆಗಿ ಒಬ್ಬ ಫಸ್ಟ್ ನಾನು ಇವ್ರಿಗೆ ಕನೆಕ್ಟ್ ಏನಕ್ಕೆ ಆದೆ ಅಂತಂದ್ರೆ, ಅವರ ಮಗಳ ಬಗ್ಗೆ ಅವರು ಬೇರೆಲ್ಲ ಅವರು ಕಂಟೆಸ್ಟೆಂಟ್ ಆಗಿ ತುಂಬಾ ವಿಧವಾಗಿ ಕಾಣ್ತಾ ಇದ್ರು. ಆದ್ರೆ ಒಬ್ಬ ತಂದೆಯಾಗಿ ಅವರು ಅದ್ಭುತ ತಂದೆಯಾಗಿ ಮಾತ್ರ ಕಾಣ್ತಾ ಇದ್ರು. ಮಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದ ವಿಷಯ, ಪ್ರತಿಯೊಂದು ವಿಚಾರದಲ್ಲೂ, ಒಂದು ಮೊಟ್ಟೆ ಇರ್ಬೋದು, ಒಂದು ಹಾಲಿನ ಪ್ಯಾಕೆಟ್ ಇರ್ಬೋದು, ಎಲ್ಲ ವಿಷಯದಲ್ಲೂ ನನ್ನ ಹೆಸರು ಬೇಡ ಮಗಳ ಹೆಸರು ಬರೀ, ನನ್ನ ಹೆಸರು ಬೇಡ ಮಗಳ ಹೆಸರು ಬರೀರಿ. ಆ್ಯಂಡ್ ಅವ್ರಿಗೆ ಫ್ಯಾಮಿಲಿ ಮೇಲೆ, ಅವ್ರ ಮಗಳ ಮೇಲೆ, ಅವರ ವೈಫ್ ಮೇಲೆ ಇದ್ದಂತಹ ಪ್ರೀತಿನ ಅವ್ರು ವ್ಯಕ್ತಪಡಿಸಿದ ರೀತಿನ ನನಗೆ ಅರ್ಥ ಆಯಿತು. ಇವರು ಕಂಟೆಸ್ಟೆಂಟ್ ಹೇಗೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಒಬ್ಬ ಮನುಷ್ಯನಾಗಿ ಒಬ್ಬ ಅದ್ಭುತ ಮನಸ್ಸಿರುವಂಥ ವ್ಯಕ್ತಿ ಇವರು ಅಂತ. ಆ್ಯಂಡ್ ಅವ್ರಿಗೆ ನಾನು ಟೈಟಲ್ ಕೊಟ್ಟಿದ್ದೆ ವರ್ಲ್ಡ್ಸ್ ಬೆಸ್ಟ್ ಡ್ಯಾಡ್ ಅಂತ. ನಾನು ಒಂದೇ ಆಶಿಸ್ತೀನಿ, ನೋಡಿ ಅವ್ರು ಹೊರಗೆ ಬಂದ್ಮೇಲೂ ಚೇಂಜ್ ಆಗಿಲ್ಲ, ಹಂಗೇ ಇದ್ದಾರೆ, ಅದೇ ಪ್ರೀತಿನ ತೋರಿಸ್ತಾ ಇದ್ದಾರೆ. ಇವತ್ತು
ನಾನು ಎಷ್ಟು ಅಂದ್ರೆ ದೇವ್ರ ದಯೆಯಿಂದ ಅಲ್ಲಲ್ಲಿ ಫುಲ್ ಬಿಸಿ ಟಿವಿ ಲೈವ್ಸ್ ಆಗ್ತಾ ಇದೆ. ಅವ್ರು ಅಲ್ಲಿಗೆ ಬಂದು ನನ್ನ ಮನೆಗೆ ಬರಲೇಬೇಕು ಅಂತ, ಇಲ್ಲ ಹತ್ರದಲ್ಲಿ ನಾನು ಝೀ ನ್ಯೂಸ್ಗೆ ಹೋದಾಗ ನನ್ನ ಮನೆಗೆ ಬರಲೇಬೇಕು ಅಂತ ಇದೆಲ್ಲ ಪ್ಲಾನ್ ಮಾಡಿದ್ರು. ಅಂಡ್ ನನ್ನ ಲೈಫಲ್ಲಿ ಸಿಗಿರುವಂತಹ ಒಂದು ದೊಡ್ಡ ಗಿಫ್ಟ್ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅದು ಆರ್ಯವರ್ಧನ್ ಗುರೂಜಿ ಅವರು, ಅಪ್ಪಾಜಿ ಸ್ಥಾನ ಕೊಟ್ಟಿದ್ದೀನಿ ಅವ್ರಿಗೆ. ಅಂಡ್ ನನಗೆ ಅವ್ರಿಗೆ ಸನ್ಮಾನ ಮಾಡೋದು ದೊಡ್ಡದಲ್ಲ, ಆ ಮನೆಯಲ್ಲಿ ಒಬ್ಬ ಗುರೂಜಿ ಆಗಿದ್ದು ಟಾಪ್ ಲಾಸ್ಟ್ ವಾರ ತನಕ ಬಂದು ನಾನು ಹೊರಗೆ ಬಂದಾಗಲೂ ಪಾಸಿಟಿವ್ ಆಗಿ ಹೇಳುವಂತ ಒಂದೇ ಒಂದು ಅಂದ್ರೆ ತುಂಬಾ ಪಾಸಿಟಿವ್ಗಳಿದೆ, ಬಟ್ ನೆಗೆಟಿವೇ ಇಲ್ಲದೆ ಪಾಸಿಟಿವ್ ಹೇಳುವಂತ ಒಂದು ವಿಷಯ ಅಂದ್ರೆ ಅದು ನನ್ನ ಮತ್ತೆ ಗುರೂಜಿ ಅವರ ಸಂಬಂಧ. ಎಲ್ಲೋದ್ರು ನಿಮ್ಮ ಅಪ್ಪಾಜಿ ಬಗ್ಗೆ ಹೇಳಿ, ನಿಮ್ಮ ಅಪ್ಪಾಜಿ ಬಗ್ಗೆ ಹೇಳಿ, ಆರ್ಯವರ್ಧನ್ ಅವ್ರ ಬಗ್ಗೆ ಹೇಳಿ, ಅವ್ರು ಏನು ಸಕ್ಕತ್ತಾಗಿ ನೀವು ಅವ್ರು ಆಡ್ತಾ ಇದ್ರಿ, ಅಥವಾ ನಮ್ಮ 3 ಜನರು ನಾನು ಅವರು ರಾಜಣ್ಣನ ಹೋಟೆಲ್ ಇರ್ಬೋದು ಅದ್ರ ಬಗ್ಗೆನೇ ಮಾತಾಡ್ತಾರೆ. ಅಂಡ್ ನನ್ನ ಈ ಜರ್ನಿ ಇಷ್ಟು ಅದ್ಭುತವಾಗಿ ಮೂಡಿ ಬರಬೇಕು, ನಾನು ವಿನ್ ಆಗ್ಬೇಕು ಅಂತಂದ್ರೆ ಇವರ ಒಳ್ಳೆ ಮನಸ್ಸಿನ ಸಂಬಂಧ ಕಾರಣ. ಅಂಡ್ ಇವರು ನನಗೆ ಅಷ್ಟು ಪ್ರೀತಿ ತೋರಿಸಿ ಆ ಮನೇನ ಬ್ಯೂಟಿಫುಲ್ ಆಗಿರೋ ತರ ನನಗೆ ಕಂಫರ್ಟೇಬಲ್ ಝೋನ್ ಕೊಟ್ಟರು. ಅಂಡ್ ಹಾಗಾಗಿ ಈ ಸನ್ಮಾನ ನನಗಲ್ಲ ಆಕ್ಚುಲಿ. ಸೊ ಅವರು ನನಗಿಂತ ದೊಡ್ಡ ವಿನ್ನರ್, ನಾನು ಕಪ್ಪು ಹಿಡಿದಿರೋ ವಿನ್ನರ್ ಆಗಿರ್ತೀನಿ. ಆದ್ರೆ ಮನೋರಂಜನೆ ಅಥವಾ ಒಂದು ಅಪ್ಪನ ಸ್ಥಾನದ ವಿಚಾರ ಬಂದಾಗ ನಿಜವಾದ ವಿನ್ನರ್ ಆರ್ಯವರ್ಧನ್ ಗುರೂಜಿ ಅವರು. ಸೊ ಹಾಗಾಗಿ ಈ ಹಾರ ಅವರಿಗೆ, ನನಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೀವು ವಿನ್ನರ್, ನಾನಲ್ಲ ಆಕ್ಚುಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ನಾನು ಒಂದೇ, ಅವ್ರಿಗೆ ಜಾಸ್ತಿ ಮಾತಾಡ್ತಾರೆ ಲೈವಲ್ಲಿ, ಬಟ್ ನಾನು ಮಾತಾಡ್ತಾ ಇದ್ದೀನಿ. ಒಂದೇ ಬಯಸ್ತೀನಿ ಏನು ಅಂತಂದ್ರೆ, ಮನೆಗೆ ಬಂದಾಗ ತುಂಬಾ ಖುಷಿ ಆಯ್ತು ಅವ್ರ ಫ್ಯಾಮಿಲಿ ನನ್ನನ್ನು ವೆಲ್ಕಮ್ ಮಾಡಿದ ರೀತಿ. ಅಂಡ್ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರ ಬಗ್ಗೆ ಅಂತಂದ್ರೆ, ಅವ್ರ ಮನೇಲೆಲ್ಲ ಹೇಳ್ತಾ ಇದ್ರು ನನ್ನ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅದು ಇದು ಅಂತ. ಇವಾಗ ಇಲ್ಲಿ ಅವ್ರು ಇರೋ ರೀತಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಜಗತ್ತಿನ ಒಂದು ಅದ್ಭುತ ತಂದೆ. ಅಂಡ್ ಅವ್ರಿಗೆ ನಾನು ಒಂದೇ ಬಯಸ್ತೀನಿ, ಅವ್ರ ಫ್ಯಾಮಿಲಿ ಅವ್ರ ಆಸ್ತಿ ಅಂತ ಅವ್ರು ಹೇಳ್ತಾ ಇದ್ರು, ಖುಷಿಯಾಗಿ ಅವ್ರ ಫ್ಯಾಮಿಲಿ ಜೊತೆ ಅವ್ರ ಲೈಫ್ ಲಾಂಗ್ ಖುಷಿಯಾಗಿ ಅವ್ರ ಫ್ಯಾಮಿಲಿ ಜೊತೆ ಇರೋ ತರ ಆಗ್ಲಿ. ಅವ್ರಿಗೆ ಏನ್ ಆಸೆ ಪಟ್ಟಿದ್ದಾರೆ, ಮಗಳು ಅಂದ್ರೆ ಅವ್ರ ಪಂಚಪ್ರಾಣ, ಅದೆಲ್ಲ ಅವ್ರ ಮಗಳನ್ನ ಅವರು ಆಸೆ ಪಟ್ಟು ಏನೆಲ್ಲ ಆಗ್ಬೇಕು ಅಂತ ಕನಸ್ಕೊಂಡಿದ್ದಾರೆ ಅದೆಲ್ಲ ಆಗೋ ತರ ಆಗ್ಲಿ. ಅಂಡ್ ಅವ್ರು ಖುಷಿಯಾಗಿರ್ಲಿ, ಬೇರೇನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರು ಖುಷಿಯಾಗಿರ್ಲಿ ಅಂತ ಹೇಳ್ತೀನಿ. ಓಕೆ, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫೋಟೋ ಬೇಕು.